ಮಂಗಳೂರಿನ ನಿಟೆ ಶಂಕರಾಢ್ಯಂತಾಯ ಸ್ಮಾರಕ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಪಿಲಾರು 200 ಗುತ್ತುಗದ್ದೆಯಲ್ಲಿ ಭತ್ತ ನಾಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಕಾಲೇಜಿನ ಎನ್ಎಸ್ಎಸ್ ವಿಭಾಗದ ಹಲವು ವಿದ್ಯಾರ್ಥಿಗಳು ಭತ್ತ ನಾಟಿಯಲ್ಲಿ ತಮ್ಮನ್ನು ತೊಡಗಿಸಿದ್ದು ಕೃಷಿ ಚಟುವಟಿಕೆಗಳನ್ನು ಮತ್ತೆ ನೆನಪಿಸಿಕೊಂಡರು. ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಅವರು ಭಾಗವಹಿಸಿ ಮಾತನಾಡಿ, ಕೃಷಿ ಕ್ಷೇತ್ರ ಆಧುನೀಕರಣಗೊಳ್ಳಬೇಕು, ಬದಲಾವಣೆಗಳಾಗಬೇಕು ಎನ್ನುವ ಉದ್ದೇಶದಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಕೃಷಿ ಪಾಠ ಹೇಳುವ ಕಾರ್ಯ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಸಹಕಾರಿ. ಕೃಷಿ ಮಾಡಿದವನಿಗೆ ಬಡತನವಿಲ್ಲ, ಜಪ ಮಾಡಿದವನಿಗೆ ಭಯವಿರುವುದಿಲ್ಲ ಅನ್ನುವ ಮಾತಿಗೆ ಒತ್ತು ಕೊಟ್ಟು ವಿದ್ಯಾರ್ಥಿಗಳಿಗೆ ಕೃಷಿ ಪಾಠ ಹೇಳುವ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ಈ ಮೂಲಕ ಅನ್ನದ ಬೆಲೆಯನ್ನ ವಿದ್ಯಾರ್ಥಿಗಳು ಅರಿಯಲು ಸಾಧ್ಯ ಎಂದು ಹೇಳಿದರು. ಕೃಷಿ ಯಾರು ಮಾಡ್ತಾ ಇದ್ದಾನೆ ಅವನಿಗೆ ದುರ್ಭಿಕ್ಷೆ ಎಂಬುದು ಬರುವುದೇ ಇಲ್ಲ. ಕಡೆಗಳಿಗೆವರೆಗೆ ಅವ ಅನ್ನದಾತನೂ ಹೌದು, ಅನ್ನವನ್ನು ಕೊಡುವನು ಹೌದು, ಉತ್ಪಾದನೆ ಮಾಡುವವನು ಅವನು ಗೌರವಾನ್ವಿತ ವ್ಯಕ್ತಿ ಅಂತ ಪೂರ್ವಜರ ಕಾಲದಿಂದ ನಾವು ನಂಬಿಕೊಂಡು ಬಂದಂಥ ವಿಚಾರ. ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. 70% ಮಂದಿ ಕೃಷಿಯನ್ನೇ ಅವಲಂಬಿತಲಾಗಿ ಇದ್ದಾರೆ. ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆಯು ಮೇಲು, ಮೇಟಿಯಂ ದಾಟಿ ನಡೆದಾದರೆ ದೇಶದ ಆಟವೇ ಕೆಳಗು ಸರ್ವಜ್ಞ ಅಂತ ಸರ್ವಜ್ಞ ಕವಿ ಬಹಳ ಹಿಂದೆ ಹೇಳಿದಂಥ ಮಾತು. ಇವತ್ತು ಕೃಷಿ ಆಧುನೀಕರಣಗೊಳ್ಳಬೇಕು, ಬದಲಾವಣೆ ಆಗಬೇಕು, ಎಲ್ಲರಿಗೂ ಉದ್ಯೋಗ ಮತ್ತು ಅನ್ನ ಕೊಡುವಂಥ ಒಂದು ಕಾರ್ಯಕ್ಷೇತ್ರ ಆಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಕಾಲೇಜಿನ ವಿದ್ಯಾರ್ಥಿಗಳನ್ನು ಹಿಡಿದು ನಮ್ಮ ಕೃಷಿಯನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ಕೃಷಿ ವಿದ್ಯಾಭ್ಯಾಸವನ್ನು ಪರಿಗಣಿಸಿಗೊಳಿಸುವಂಥದ್ದು ಇದೆಲ್ಲ ಇರುವಂಥದ್ದು. ನಾನು ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ಹಳೆ ವಿದ್ಯಾರ್ಥಿ. ಅಲ್ಲಿ ಆವಾಗ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಒಂದು ಕೃಷಿ ಪಾಠ ಅಂತ ಇತ್ತು, ಒಂದು ಸಬ್ಜೆಕ್ಟ್ ಅದೇ ಆಗಿತ್ತು. ಅದರ SSLCಯಲ್ಲಿ ಅದು ಕಂಪಲ್ಸರಿ ಕೂಡ ಇತ್ತು. ನಿಟೆ ಶಂಕರಾಢ್ಯಂತಾಯ ಸ್ಮಾರಕ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾ ನವೀನ್ ಶೆಟ್ಟಿ ಅವರು ಮಾತನಾಡಿ, ಕಾಲೇಜಿನಲ್ಲಿ ದಾಂಡೇಲಿ, ಮೈಸೂರು ಸಹಿತ ರಾಜ್ಯದ ವಿವಿಧ ಭಾಗಗಳ ವಿದ್ಯಾರ್ಥಿಗಳಿದ್ದಾರೆ. ಭತ್ತದ ಮೂಲ ಗೊತ್ತಿರದ ಪರಿಸ್ಥಿತಿ ಇಂದಿನ ವಿದ್ಯಾರ್ಥಿಗಳದ್ದಾಗಿದೆ. ಅದಕ್ಕಾಗಿ ಜ್ಞಾನ ವೃದ್ಧಿಸುವ ಕಾರ್ಯ ಈ ಮೂಲಕ ಆಗಿದೆ. ಕೋವಿಡ್ ಸಂದರ್ಭ ಹಳ್ಳಿಗಳಿಗೆ ಮರಳಿರುವ ಮಂದಿ ಕೃಷಿ ಕಾಯಕದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಬದುಕು ಕಲಿಸಿದಂತಹ ಸಂದರ್ಭ ಅನ್ನ ನೀಡಿದ ಕೃಷಿಯನ್ನ ಯಾರು ಮರೆಯಬಾರದು ಎಂದು ಹೇಳಿದ್ರು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ, ಯಾವಾಗ ನಾವು ಕೃಷಿಯನ್ನು ಮಾಡ್ತೇವ ಅವರಿಗೆ ಬಡತನವಿಲ್ಲ. ಯಾವಾಗ ನಾವು ಜಪ ಮಾಡ್ತೇವ ಆಗ ನಮಗೆ ಪಾಪ ದೂರ ಆಗುತ್ತೆ. ಯಾವಾಗ ನಾವು ಮೌನವಾಗಿರ್ತೇವ ಆಗ ಜಗಳ ಕಡಿಮೆ ಆಗುತ್ತೆ. ಯಾವಾಗ ಎಚ್ಚರವಾಗಿರ್ತೇವ ಆಗ ಭಯವಿರುವುದಿಲ್ಲ. ಇಂದು ವಿದ್ಯಾರ್ಥಿಗಳು ನಗರದ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ನಮ್ಮ ನಿಟ್ಟೆ ವಿನಯ್ ಹೆಗ್ಡೆಯವರ ಆಡಳಿತದಲ್ಲಿ ಅತ್ಯಂತ ದಕ್ಷತೆಯಲ್ಲಿ ನಡೀತಾ ಇರುವಂತಹ ಒಂದು ಸಂಸ್ಥೆ ಡಾಕ್ಟರ್ NSAM PU ಕಾಲೇಜು ಮಂಗಳೂರು. ಇದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿನಿಂದ ಬಂದು ಅಧ್ಯಯನ ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಇರ್ಬೋದು, ದಾಂಡೇಲಿಯಿಂದ ಇರ್ಬೋದು, ಅಥವಾ ಕೊಡಗಿಂದ ಇರ್ಬೋದು, ಮೈಸೂರಿಂದ ಇರ್ಬೋದು. ವಿದ್ಯಾರ್ಥಿಗಳು ಸ್ಥಳೀಯ ಮತ್ತು ದೂರದ ವಿದ್ಯಾರ್ಥಿಗಳು ಒಟ್ಟಾಗಿ ಕಲಿತಾ ಇದ್ದಾರೆ. ಹಲವಾರು ವಿದ್ಯಾರ್ಥಿಗಳಿಗೆ ಎಂದು ಕೇಳಿದರೆ ಭತ್ತ ಎಲ್ಲಿಂದ ಬರ್ತದೆ ಎನ್ನುವುದು ಕೇಳಿದರೆ ಅವರಿಗೆ ಗೊತ್ತಿಲ್ಲ. ಅಕ್ಕಿ ಆಗುವಂಥ ಮರ ಯಾವುದು ಎನ್ನುವಂಥ ಪ್ರಶ್ನೆ ಉದ್ಭವ ಆಗುವಂಥ ಸಂದರ್ಭ. ಸೊ ಈ ಕ್ಷಣದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೃಷಿ ಹೇಗೆ ಆಗುತ್ತೆ, ಭತ್ತ ಹೇಗೆ ಬೆಳೆಯುತ್ತೆ, ಭತ್ತದ ನಾಟಿಯನ್ನು ಹೇಗೆ ಮಾಡಲಾಗುತ್ತೆ ಎನ್ನುವಂಥ ಜ್ಞಾನವನ್ನು ನೀಡುವಂಥ ಮುಖ್ಯ ಉದ್ದೇಶ ಇದಾಗಿದೆ. ಸಾಮಾನ್ಯವಾಗಿ ಎಲ್ಲ ಹೋಟೆಲ್ ಉದ್ಯಮಿಗಳು, ಬಿಸ್ನೆಸ್ನವರು, ಬೇರೆ ಬೇರೆ ರೀತಿಯಲ್ಲಿ ತೊಡಗಿಕೊಂಡವರು ಎಲ್ಲವನ್ನು ನಷ್ಟವನ್ನು ಅನುಭವಿಸಿ ಹಳ್ಳಿಗೆ ಬಂದು ತಮ್ಮ ಕೃಷಿಯನ್ನು ಪುನಃ ಆರಂಭಿಸಿ ಕೃಷಿಯಿಂದ ನಮಗೆ ಬದುಕು ಇದೆ ಎನ್ನುವುದನ್ನು ಕಂಡುಕೊಂಡರು. ಜಾಗದ ಮಾಲೀಕರಾದ ಶೈಲಜಾ ಶೆಟ್ಟಿಯವರು ಮಾತನಾಡಿ, ಪ್ರತಿ ವರ್ಷವೂ ಗದ್ದೆಯಲ್ಲಿ ನಾಟಿ ಮಾಡುತ್ತಾ ಬಂದಿದ್ದೇವೆ. ಕಾರ್ಮಿಕರಿಲ್ಲದೆ ಸಂಕಷ್ಟಗಳನ್ನು ಅನುಭವಿಸಿದ್ದೇವೆ. ನಿಟ್ಟೆ ಕಾಲೇಜು ವಿದ್ಯಾರ್ಥಿಗಳು ಹಮ್ಮಿಕೊಂಡ ನಾಟಿ ಕಾರ್ಯದಿಂದ ಬಹಳಷ್ಟು ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳಿಗೆ ಕೃಷಿ ಜ್ಞಾನದ ಅರಿವು ಹಾಗೂ ನಾಟಿ ಕಾರ್ಯ ಈ ಬಾರಿ ಸುಲಭವಾಗಿ ಮಾಡಬಹುದು ಎಂದು ಹೇಳಿದರು. ನಟ್ಟಿ ನಡೆಯರೆ ಎಂಕೆಲ್ಲ ನಿಟ್ಟೆ ಕಾಲೇಜಿದ ಸ್ಟೂಡೆಂಟ್ನಾಗಿ ಬೈದೇರೆ ಎಂಕ್ಲಿಗೆ ಮಸ್ತ್ ಉಪಕಾರ ಆಯ್ತು. ನನ್ನ ದುಂಬುಗಳ ಮುಂಚೆನೆ ಮತ್ತೆ ಬರ್ತದ ಮಂತು ಕೊರಿ ಅಂದಂಗೆ ಮಸ್ತ್ ಉಪಕಾರ ಒಂದು ರೆಡ್ ಕಂಡ ಉಂಡು ಮಲ್ಲ ಮಲ್ಲ ಕಂಡ ಒಂಜಿ ಅವೇ ರೆಡ್ ಕಂಡ ಉಪ್ಪು ವರ್ಷಲ ಬೆನ್ಪೆ ಎಂಕ್ಲ ದುಂಬು ಬಣ್ಣ ಮೂಜಿ ಬುಲೆ ಮಲ್ಕೊಂಡಿತ್ತು, ಮುಂಜೆ ಬುಲೆ ಮಲ್ಕೊಂಡು
ಬೇಲೆ ಜನ ತಿಕ್ಕಿದ್ರೆ ಎಂಚ ಜನ ಕಡಿಮೆ ತಿಕ್ಕಿ ಅಂಚ ನಡೆ ಸಮಸ್ಯೆನ ಒಂದು 4 ಜನ ಉಳ್ಳೇರು ಮುಳ್ಕೊಂಡು ಪಕ್ಕ ಈ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆಯ ಮಾಜಿ ಸದಸ್ಯ ಪುರುಷೋತ್ತಮ್ ಪಿಲಾರ್, ಪ್ರಗತಿಪರ ಕೃಷಿಕ ವಿಶ್ವನಾಥ್ ಆಳ್ವ, ಶರತ್ ಕುಮಾರ್ ಭಂಡಾರಿ ಹಾಗೂ ಎನ್ಎಸ್ಎಸ್ ವಿದ್ಯಾರ್ಥಿ ನಾಯಕ ಸಂಜಯ್, ಎನ್ಎಸ್ಎಸ್ ಯೋಜನಾಧಿಕಾರಿ ಸಂಧ್ಯಾ, ಉಪನ್ಯಾಸಕಿ ಮನಸ್ವಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.